ಉಡುಪಿ ಜಿಲ್ಲೆಯ ಕಟ್ಪಾಡಿ ಶಿರ್ವಾ ರಸ್ತೆಯ ಕಟ್ಪಾಡಿ ಹಳೆ ರೈಸ್ ಮಿಲ್ ಸಮೀಪದ ನಿರ್ಮಾಣ ಹಂತದಲ್ಲಿರುವ ಕಟ್ಟಡದ ಬಳಿ ನಡೆದ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿ ಶಂಕಿತ ಆರೋಪಿ ಆಕನ್ ಎಂಬಾತನನ್ನ ಕಾಪು ಪೊಲೀಸರು ಬಂಧಿಸಿದ್ದಾರೆ. ಆರೋಪಿಯನ್ನ ಖಚಿತ ಮಾಹಿತಿ ಮೇರೆಗೆ ರಾತ್ರಿ 10:30ಕ್ಕೆ ಉಡುಪಿಯ ಎಕ್ಸ್‌ಪ್ರೆಸ್ ಬಸ್ ನಿಲ್ದಾಣದ ಬಳಿ ದಸ್ತಗಿರಿ ಮಾಡಲಾಗಿದೆ ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ. ಕಾಪು ಪೊಲೀಸ್ ಠಾಣಾ ವ್ಯಾಪ್ತಿಯ ಮೂಡಬಿದ್ರು ಗ್ರಾಮದ ಕಟ್ಪಾಡಿ ಹಳೆ ಸಂತೆ ಮಾರುಕಟ್ಟೆ ಬಳಿ ಮೊನ್ನೆ ಸಂಜೆ ಒಡಿಶಾ ಮೂಲದ ಕಟ್ಟಡ ಕಾರ್ಮಿಕನಾದ ಆಕನ್ ಮತ್ತು ಗಣೇಶ್ ಸೇಥಿ ಎಂಬುವರ ಮಧ್ಯೆ ಕೆಲಸದ ವಿಷಯದಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಹೊಡೆದಾಟ ನಡೆದಿತ್ತು. ಈ ಸಂದರ್ಭದಲ್ಲಿ ಗಣೇಶ್ ಸೇಥಿ ತೀವ್ರ ಸ್ವರೂಪದ ಗಾಯಗೊಂಡು ಆಸ್ಪತ್ರೆಗೆ ಸಾಗಿಸುವಷ್ಟರಲ್ಲಿ ಮೃತಪಟ್ಟಿದ್ದರು. ಮಾರಣಾಂತಿಕ ಹಲ್ಲೆ ನಡೆಸಿದ ಆಕನ್ ತಲೆಮರೆಸಿಕೊಂಡಿದ್ದ. ಆರೋಪಿಯ ಪತ್ತೆಗೆ ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಕ್ಷಯ್ ಹಾಕೇಮಚಂದ್ರ ಅವರು ಕಾಪು ಪೊಲೀಸ್ ನಿರೀಕ್ಷಕ ಕೆಸಿ ಪೂವಯ್ಯ ನೇತೃತ್ವದಲ್ಲಿ ವಿಶೇಷ ತಂಡವನ್ನ ರಚಿಸಿದ್ರು. ತನಿಖೆಯನ್ನ ಕೈಗೊಂಡ ವಿಶೇಷ ಪೊಲೀಸ್ ತಂಡವು ಆರೋಪಿ ಆಕನ್ನನ್ನ ರಾತ್ರಿ ವೇಳೆ 10:30ಕ್ಕೆ ಉಡುಪಿಯ ಎಕ್ಸ್‌ಪ್ರೆಸ್ ಬಸ್ ನಿಲ್ದಾಣದ ಬಳಿ ಪತ್ತೆ ಹಚ್ಚಿ ಬಂಧಿಸಿದೆ. ಈ ಸಂದರ್ಭದಲ್ಲಿ ಆರೋಪಿಯು ವಿಪರೀತ ಮದ್ಯಪಾನ ಮಾಡಿದ್ದು ಮಾತನಾಡುವ ಸ್ಥಿತಿಯಲ್ಲಿಯೂ ಇರಲಿಲ್ಲ. ಅಲ್ಲದೆ ಆತನ ತಲೆಗೂ ಗಾಯವಾಗಿತ್ತು. ಹಿನ್ನೆಲೆಯಲ್ಲಿ ಆತನನ್ನ ಚಿಕಿತ್ಸೆಗಾಗಿ ಉಡುಪಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ.